ಆತ್ಮೀಯರೇ, ಕಿಂಗ್ ಸ್ಟಾರ್ ಸೇವಾ ಸಮಿತಿ 1997ರಿಂದ ಸರ್ಕಾರಿ ನೋಂದಾಯಿತ ಸಂಸ್ಥೆಯಾಗಿ ಈ ಪ್ರದೇಶದಲ್ಲಿ ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಬಂದಿರುತ್ತದೆ. ನಮಗೆ ಗೊತ್ತಿರುವ ಹಾಗೆ ಇದೊಂದು ತಗ್ಗು ಪ್ರದೇಶ, ನೆರೆ ಹಾವಳಿಯ ಪ್ರದೇಶ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ವರ್ಷಂಪ್ರತಿ ನೆರೆ ಬರುವಂತಹ ಸಂದರ್ಭದಲ್ಲಿ ಈ ಸಂಸ್ಥೆಯ ಹಿರಿಯರು ಇಲ್ಲಿನ ನಾಡದೋಣಿಗಳ ಮೂಲಕ ಪ್ರತಿಯೊಂದು ಮನೆ ಮನೆಗೆ ತೆರಳಿ ಅಲ್ಲಿನ ಜನರ ಸುರಕ್ಷತೆಗೆ ಬೇಕಾಗಿ ಅಹೋರಾತ್ರಿ ಅಂದರೆ ರಾತ್ರಿ ಹೊತ್ತು ಮಧ್ಯರಾತ್ರಿಯಲ್ಲೆಲ್ಲ ನೆರೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿನ ಜನರು ನಿದ್ದೆಗಣ್ಣಿನಿಂದ ಎಲ್ಲರನ್ನು ರಕ್ಷಿಸುವಂತಹ ದೃಶ್ಯವನ್ನು ನಾನು ನನ್ನ ಸಣ್ಣ ಬಾಲ್ಯ ಪ್ರಾಯದಲ್ಲೇ ಕಂಡು ಬಂದಿರ್ತಾ ಇದ್ದೇನೆ. ಅದೇ ರೀತಿ ದೇವರ ಅನುಗ್ರಹ ಈ ನಾಡಿನ ಈ ಪ್ರದೇಶದ ಜನರಿಗೆ ದೈವದತ್ತವಾದ ಪ್ರಕೃತಿ ದತ್ತವಾದಂತಹ ಒಂದು ನಿಸರ್ಗವನ್ನು ದೇವರಿಲ್ಲಿಗೆ ಕೊಡುಗೆಯಾಗಿ ಕೊಟ್ಟಿರುತ್ತಾನೆ. ಇಲ್ಲಿ ಉಳ್ಳಾಳದ ಎಲ್ಲಿಯೂ ಕೂಡ ಇಲ್ಲದಂತಹ ಒಂದು ವಿಶಾಲವಾದ ಸುರಕ್ಷಿತವಾದ ನದಿ ತಟ, ಇಲ್ಲಿಗೆ ಈ ನದಿ ತಟವನ್ನು ಆಶ್ರಯಿಸಿಕೊಂಡು ಅನೇಕ ಕುಟುಂಬಗಳು ದೂರದಿಂದ ಇಲ್ಲಿಗೆ ಬಂದು ತಮ್ಮ ವಿಹಾರಕ್ಕಾಗಿ ಆಯಾಸವನ್ನು ನೀಗಿಸಲು ಮನೋರಂಜನೆಯಾಗಿ ಇಲ್ಲಿ ಬಂದು ಸೇರುತ್ತಿರುವುದನ್ನು ನಾವೆಲ್ಲರೂ ಇತ್ತೀಚಿನ ಹಲವಾರು ವರ್ಷಗಳಿಂದ ಕಾಣುತ್ತಾ ಬಂದಿರುತ್ತೇವೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಇಲ್ಲಿ ಯಾವ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿತ್ತು ಅವುಗಳು ಯಾವುದೇ ಇಲ್ಲದಿದ್ದರೂ ಕೂಡ ಇಲ್ಲಿನ ಕಿಂಗ್ ಸ್ಟಾರ್ ಸೇವಾ ಸಮಿತಿ ತಮ್ಮ ಛಲದಿಂದ ತಮ್ಮ ಶ್ರಮದಿಂದ ಇಲ್ಲಿ ಬರುವ ಯಾವುದೇ ಒಬ್ಬ ಯಾತ್ರಿಕನಿಗೆ, ಪ್ರವಾಸಿಗನಿಗೆ, ವಿಹಾರಕ್ಕಾಗಿ ಬರುವ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ಎಲ್ಲರೂ ಉಲ್ಲಾಸದಿಂದ ಮನೋರಂಜನೆಯಿಂದ ಬಹಳ ಸಂತೋಷದಿಂದ ಇಲ್ಲಿಂದ ಹಿಂದಿರುಗಬೇಕು ಎಂಬ ಒಂದು ಉದ್ದೇಶದಿಂದಾಗಿ ಇಲ್ಲಿನ ಸಂಸ್ಥೆಯ ಕಾರ್ಯಕರ್ತರು ಇಲ್ಲಿ ಸಕ್ರಿಯವಾಗಿ ದುಡಿಯುತ್ತಾ ಬಂದಿರುತ್ತಾರೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರದೇಶ ಇದೊಂದು ಕುಗ್ರಾಮ, ಇಲ್ಲಿಯ ಪ್ರದೇಶದವನಾಗಿದ್ದ ನಾನೇ ಕೂಡ ಇಲ್ಲಿಗೆ ಬರ್ತಾ ಇರುವುದು ಇತ್ತೀಚಿನ ಕೆಲವು 10 ವರ್ಷಗಳ ಈಚೆ. ಅಂದರೆ ಇಲ್ಲಿಗೆ ಯಾರು ಕೂಡ ಬರ್ತಾ ಇರಲಿಲ್ಲ, ಇಲ್ಲಿ ರಸ್ತೆಯ ವ್ಯವಸ್ಥೆಗಳಿರಲಿಲ್ಲ, ಇಲ್ಲಿ ಬೀದಿ ದೀಪಗಳಿರಲಿಲ್ಲ, ಇಲ್ಲಿ ಯಾವುದೇ ಜನಸಂಪರ್ಕಕ್ಕೆ ಬೇಕಾದಂತಹ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದಂತಹ ಈ ಒಂದು ಕುಗ್ರಾಮದಲ್ಲಿ ಜನರ ಆ ಸೇವೆಗಾಗಿ ಮಿಡಿಯುವಂತಹ ಅನೇಕ ಹೃದಯಗಳ ಒಂದು ಪ್ರತಿಫಲ, ಅವರ ಶ್ರಮದ ಫಲವಾಗಿ ಅವರಿಗೆ ಒಂದು ನೂತನ ಕಚೇರಿಯನ್ನು ಅಸ್ತಿತ್ವಕ್ಕೆ ತರಲು, ಆ ಮೂಲಕ ಇನ್ನಷ್ಟು ಸೇವೆಗಳನ್ನು ಬಹಳ ವ್ಯವಸ್ಥಾಪಿತವಾಗಿ ಮಾಡಲು ಈ ಒಂದು ನೂತನ ಕಚೇರಿಯಿಂದ ಖಂಡಿತವಾಗಿಯೂ ಸಾಧ್ಯವಾಗಲಿದೆ ಎಂಬ ಭರವಸೆಯೊಂದಿಗೆ ಕಿಂಗ್ ಸ್ಟಾರ್ ಸೇವಾ ಸಮಿತಿ ತನ್ನ ಸೇವೆಯನ್ನು ಈ ನಾಡಿನಗಳಕ್ಕೂ ಮುಂದುವರಿಸುತ್ತದೆ ಎಂಬ ಭರವಸೆಯಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರದೇಶದಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಈ ಸಂಸ್ಥೆ ಕೈ ಜೋಡಿಸುತ್ತದೆ ಎಂಬ ಭರವಸೆಯೊಂದಿಗೆ ಈ ಒಂದು ಕಚೇರಿಯ ಕಚೇರಿ ಉದ್ಘಾಟನೆಯ ಭಾಗವಾಗಿ ನಾವೆಲ್ಲ ಇಲ್ಲಿ ಸೇರಿಕೊಂಡಿರುತ್ತೇವೆ. ಈ ಸಮಿತಿ ರಿಜಿಸ್ಟರ್ಡ್ ಉಳ್ಳಾಲ ಹೊಯ್ಗೆ ಪರಮನ್ನೂರು ಇದರ ನೂತನ ಕಚೇರಿಯ ಉದ್ಘಾಟನೆಯ ಶುಭ ಸಂದರ್ಭ. ಈ ಒಂದು ಘಳಿಗೆಗೆ ನಾವೆಲ್ಲರೂ ಸಾಕ್ಷಿಗಳಾಗುತ್ತಾ ಇದ್ದೇವೆ. ನಮ್ಮ ಜೊತೆ ಗೌರವಾನ್ವಿತ ರೆವರೆಂಡ್ ಫಾದರ್ ಸಿಪಿಯನ್ ಪಿಂಟೋ, ಧರ್ಮಗುರುಗಳು, ಸಂತ ಸೆಬಾಸ್ಟಿಯನ್ ಚರ್ಚ್ ಪರಮನ್ನೂರು, ಅದೇ ರೀತಿ ಸೈಯದ್ ಸದಕತುಲ್ಲಾ ತಂಗಲ್, ಪರಿಚಾರಕರು ಉಳ್ಳಾಳ ದರ್ಗಾ, ಅದೇ ರೀತಿ ಪ್ರಸಿಲ್ಲಾ ಡಿಸೋಜಾ, ಸ್ಥಳೀಯ ಮಾಗಣಿ ಮತ್ತು ಮನೆಗಣತಿಯನ್ನು ಗುರಿಕಾರರು, ರಾಜೇಶ್ ಬಂಡೆಸಾಲೆ ಸೇರಿದಂತೆ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪ್ರೇಮ್ ಪ್ರಕಾಶ್ ಡಿಸೋಜಾ, ಶ್ರೀ ರಾಕೇಶ್ ಪ್ರಶಾಂತ್ ಡಿಸೋಜಾ, ಶ್ರೀ ವಿನ್ನಸ್ ಡಿಸೋಜಾ ಹಾಗೂ ಸಂತ ಸೆಬಾಸ್ಟಿಯನ್ ಚರ್ಚ್ನ ಉಪಾಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಗೌರವಾನ್ವಿತ ಅರುಣ್ ಡಿಸೋಜಾ ಪರಮನ್ನೂರು ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ನೂತನ ಕಚೇರಿಯ ಉದ್ಘಾಟನೆ, ಈ ಕಚೇರಿಯ ಉದ್ಘಾಟನೆ ಭಾಗವಾಗಿ ನೆರೆದಿರುವಂತಹ ಈ ಪ್ರದೇಶದ ಮಹಿಳೆಯರು, ತಾಯಂದಿರು, ಅಕ್ಕ ತಂಗಿಯರು, ಮಕ್ಕಳು, ವಿದ್ಯಾರ್ಥಿಗಳು, ಯುವಜನತೆ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಚೇರಿಯನ್ನು ಲೋಕಾರ್ಪಣೆಗೊಳಿಸುತ್ತಿರುವಂತಹ ಈ ಸಂದರ್ಭ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜನಸೇವೆ ಜನಾರ್ದನ ಸೇವೆ ಎಂಬ ನಾನುಡಿಯಂತೆ ಮಾನವ ಧರ್ಮವು ಸೇವೆಯಲ್ಲಿ ಅಡಗಿದೆ. ಎಲ್ಲ ಧರ್ಮಗಳು ಏನಾದರೂ ಒಳಿತು ಮಾಡಬೇಕು, ಸೇವೆ ಮಾಡಬೇಕು, 10 ಜನರಿಗೆ ಉಪಯೋಗಕ್ಕೆ ಬೀಳುವಂಥ ಕೆಲಸವನ್ನು ಮಾಡಬೇಕಂತ ಸಾರಿ ಸಾರಿ ಹೇಳ್ತವೆ. ಮಾನವ ಧರ್ಮವೇ ಅದು. ಆದ್ದರಿಂದ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಾ. ಒಂದು ಆಫೀಸನ್ನು ಉದ್ಘಾಟನೆ ಮಾಡಿ ಇಲ್ಲಿದೇನು ಸೇವೆ ಕೊಡಬಹುದು, ಮಾಡಬಹುದು, ಭಗವಂತನೇ ನಮ್ಮ ಮನಸ್ಸುಗಳನ್ನು ಒಳ್ಳೆ ಭಾವನೆಗಳನ್ನು ಹಾಕಿ ಒಳ್ಳೆ ಕೆಲಸ ಕಾರ್ಯಗಳು ಇಲ್ಲಿ ನಡೆಯುವಂತಾಗಲಿ ಅಂತ ದೇವರನ್ನು ನಾವು ಬೇಡೋಣ.
ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ. ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಹರಸಿರಿ, ಇಹ ಪರ ಮಹಿಮೆ ತುಂಬಿರುವ ನಿತ್ಯ ಈಶನ ಸ್ತುತಿಸಿರಿ. ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಹರಸಿರಿ, ಇಹ ಪರ ಮಹಿಮೆ ತುಂಬಿರುವ ನಿತ್ಯ ಈಶನ ಸ್ತುತಿಸಿರಿ. ಬೈಬಲಿಂದ ದೇವರ ವಾಕ್ಯವನ್ನು ಕೊಂಕಣಿ ಭಾಷೆಯಲ್ಲಿ ಓದ್ತಾರೆ, ಮತ್ತೆ ನಾನು ಕನ್ನಡದಲ್ಲಿ ಅರ್ಥವನ್ನು ಹೇಳ್ತೇನೆ. सर्गींचे रस असे म्हणत, एक मनशाक आपले घर सोडून परगांवाक वेताना आपल्या नौकारा पळयले आनी आपले दुडबुत्काची तांकां जबाबदारी दिली. हर एकल्याक तांचे तांचे समर्थतेक ताणें दिले. एकल्याक 5 तालेंतां, दुसऱ्याक 2 तालेंतां आनी तिसऱ्याक 1 तालेंत. उपरांत तो पळयणार गेलो. 5 तालेंतां घेतिल्ल्या नौकारान ती वयवाटा गेली आनी सडीत 5 तालेंतां जोडली. तशेंच 2 तालेंतां घेतिल्ल्यांनी आनीक 2 तालेंतां जोडली. पूण 1 तालेंत मेलोलो नौकार गेलो आनी धरणीक 1 फूंड कोंडून आपल्या देण्याचो दुडू ताणें पूर्ण दवरलो. जायत्या काला उपरांत तसो देणी पाटी आयलो आनी येता ताचे लेख घेवंक लागलो. ದೇವಾಚೆ ಉತ್ತಾರೆ. ಈಗ ಓದಿದ ಬೈಬಲ್ನ ವಾಕ್ಯವು ಏನು ಹೇಳ್ತದೆ ಅಂದರೆ, ಒಬ್ಬ ಯಜಮಾನ 3 ಕರೆದು ಅವರಿಗೆ ಹಣವನ್ನು ಕೊಟ್ಟು, ನೀವು ಇದನ್ನು ವಿನಿಯೋಗಿಸಿಕೊಳ್ಳಿ, ನಿಮ್ಮ ಪ್ರತಿಭೆಗಳ ಪ್ರಕಾರ ಇದನ್ನು ನೀವು ಒಂದು ಸಾಧನೆ ಮಾಡಬೇಕು ಅಂತ. ಒಬ್ಬರಿಗೆ 10, ಒಬ್ಬರಿಗೆ 5, ಒಬ್ಬರಿಗೆ 1 ಹೀಗೆ ಪ್ರತಿಭೆಗಳನ್ನು ಕೊಟ್ಟದ್ದು. 10 ಪ್ರತಿಭೆ ಕೊಟ್ಟವ ಇನ್ನು 10 ಪ್ರತಿಭೆಗಳನ್ನು ಗಳಿಸಿ ಭಾಳ ಶ್ರೀಮಂತನಾಗಿ, ಶಾಬಾಸ್ ನೀನು ಒಳ್ಳೆ ಕೆಲಸ ಮಾಡಿದ್ದೀಯಾ ಅಂತ ಯಜಮಾನ ಅವನು ಶ್ಲಾಘಿಸ್ತಾನೆ. ಅಂತೆಯೇ 5 ಪ್ರತಿಭೆಗಳನ್ನು ಕೊಟ್ಟವ. ಆದರೆ 1 ಪ್ರತಿಭೆ ಕೊಟ್ಟ ಉಂಟಲ್ಲ, ಯಾಕೆ ಮಾಡಬೇಕು ಅಂತ ಅವನು ನೆಲದಲ್ಲಿ ಅಡಗಿಸಿ ಇಟ್ಟುಕೊಳ್ತಾನೆ. ಯಜಮಾನಿಗೆ ತುಂಬ ಕೋಪ ಬರ್ತದೆ. ಭಗವಂತನ ಏನು ಮಾಡ್ತಾನೆ ಅಂದರೆ, ನಮಗೆಲ್ಲರಿಗೂ ಬೇರೆ ಬೇರೆ ಪ್ರತಿಭೆಗಳನ್ನು ಕೊಟ್ಟಿದ್ದಾನೆ. ಈ ಪ್ರತಿಭೆಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕು. ತತ್ವಶಾಸ್ತ್ರಿಗಳು ಹೇಳಿದ್ದು ಹೀಗೆ ಇದೆ, ನೋ ಯುವರ್ ಪವರ್ಸ್, ಎಪ್ರಿಷಿಯೇಟ್ ಯುವರ್ ಪವರ್ಸ್, ಯೂಸ್ ಯುವರ್ ಪವರ್ಸ್ ಅಂತ. ಪವರ್ಸ್ ಅಂದರೆ ಶಕ್ತಿಗಳು, ಪ್ರತಿಭೆಗಳು. ನೋ ಯುವರ್ ಪವರ್ಸ್, ಭಗವಂತನಿಗೆ ಕೊಟ್ಟ ಪ್ರತಿಭೆಗಳನ್ನು ನೀನು ಅರಿತುಕೊಳ್ಳಬೇಕು. ಎರಡನೇದಾಗಿ ಅವುಗಳನ್ನು ಮೆಚ್ಚಿಕೊಳ್ಬೇಕು. ಈ ಪ್ರತಿಭೆ ನನ್ನಲ್ಲಿ ಇವೇ, ಮೆಚ್ಚಿಕೊಳ್ಳುವುದು. ಮೂರನೇದಾಗಿ ಅವುಗಳನ್ನು ಉಪಯೋಗಿಸಿಕೊಳ್ಬೇಕು. ಆಗ ಭಗವಂತನು ನಮಗೆಲ್ಲರಿಗೂ ಶಾಬಾಸ್ ಅಂತ ಹೇಳ್ತಾನೆ. ನಮಗೆಲ್ಲರಿಗೂ ಪ್ರತಿ ವ್ಯಕ್ತಿಗಳಿಂದ ಶಾಬಾಸ್ ಅಂತ ಕೇಳೋ ಮಾತು ಕೇಳಲಿಕ್ಕೆ ಇಷ್ಟ, ಹೌದಾ ಅಲ್ವಾ? ಎಲ್ಲರಿಗೆ ನೀನು ಒಳ್ಳೆ ಮಾಡಿದ್ದೀಯಾ, ಶಾಬಾಸ್, ಒಳ್ಳೆ, ಫೇತ್ಫುಲ್, ವಿಶ್ವಾಸಿ. ಭಗವಂತನ ಹೀಗೆ ಹೇಳಬೇಕಾದ್ರೆ ಈ ಭೂಲೋಕದಲ್ಲಿ ನಮಗೆ ಕೊಟ್ಟ ಪ್ರತಿಭೆಗಳನ್ನು, ಶಕ್ತಿಗಳನ್ನು, ಇವುಗಳೆಲ್ಲ ನಾವು ಉಪಯೋಗಿಸಿಕೊಂಡು 10 ಜನರ ಒಳಿತಿಗಾಗಿ ದುಡಿಬೇಕು. ಹಾಗೆ ಈ ಸ್ಥಳದಲ್ಲಿ ಆಗಲಿ, ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಒಟ್ಟಿಗೆ ಕೆಲಸ ಮಾಡುವಾಗ ಭಗವಂತ ಎಲ್ಲರನ್ನು ಆಶೀರ್ವದಿಸಿ ಅವರವರ ಪ್ರತಿಭೆಗಳನ್ನು ಒಳಿತಿಗೋಸ್ಕರ, ಸಮಾಜಕ್ಕೋಸ್ಕರ, ಬಡ ಜನರಿಗೋಸ್ಕರ ವಿನಿಯೋಗಿಸಲು ಭಗವಂತನು ಶಕ್ತಿಯನ್ನು ಕೊಡಲಿ ಅಂತ ನಮ್ಮ ಪ್ರಾರ್ಥನೆಗಳನ್ನು ಭಗವಂತರಿಗೆ ನಾವು ಅರ್ಪಿಸೋಣ. आमच्या वावरा मकरांत हे पृथ्वीर देवाचे राज स्थापन करूंक कृपा दी म्हण मागता. जवाब, बापा तुझ्या बलान आमकां भर. सर वावरड्यांनी तांच्या वावराचे महत्व समजूंक तांचे महत्व उजवाडे म्हण मागता. आमच्या वावरा मुखांतर आमच्या परिसरांत प्रगती हाडूंक आमकां बरें मन दी म्हण मागता. आमच्या निस्वार्थी वावरा वरवीं आमकां आनी हेरांक तृप्ती हाडूंक आमकां आदार दी म्हण मागता. आधार सर्वेस्पर तुमचे सोबे आसो. प्रार्थुया. सर्गींच्या बापा, तुवें मनशा वावर करूंक उरो दिलाय आनी बुदवणकायेचे देणे दिलाय. हे नवें दप्तर आमी उक्तावणुकाच्या संदर्भी हाच्या मालकाचेर, जे वावरड्यांचेर तुजो भरपूर आशीर्वाद घाल. तुज्या नांवान प्रारंभ जावचे हे बरें काम तुज्या कृपेन आनी देण्यांनी प्रगतीच्या वाटेन चलोवन व्हर. हांगा येतेल्या वेतेल्यांचेर आनी हांगासर वावर करते सेवा पेटयतेल्यांचेर
हर एकला जो आशीर्वाद घाल तांकां तुज्या बेसावांनी पवित्र कर क्रिस्ता आमच्या समियामरी फाद समाधान या दफ्तराक आनी हांगा वावर करतल्या हर एकल्याक देखले हावे देवाळाच्या उज्याता वाळून येऊचे आणि त्योनासशी उदाक पावले ते समेस पाचाव झाले आणि ते म्हणाले जय जय सर्वेस्पराक जय जय सरशीन येवन ते बोधाक पावले ते समेस बाचाव जाले आणि ते म्हणाले सर्वेस्पराक जय जय ಸರ್ವೇಸ್ಪರಾಗ್ ಜೈ ಜೈ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ सर्वेस्पो तुमचे सगळे असो. सर्पद्वेदार देव बाप आणि भूत आणि पवित्र तुमचेर या दप्तराचेर हरियेर बाब करता हरियेक आपलो आशीर्वाद घालू. तू काळजाच्या गोंडिया मोच्या नमान तुका बरवशामच्या माय म्हयन्याची दोलभ राणये चेरणांक तुझ्या लागता माये लाभा शंकर आमकां देणे आत्मोराकचे पापाविने परतून आमी पडानाशे आंच्या सारखे जियेश मुगाळपुता सवे अंगवार मरी आशीर्वाद दिवा यंग सचे उर्वेने आमकां आमच्या देवा आमच्या दुस्मानले बापाची आणि भूताची अनुभव ಪದಗಳು ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ. ಅದೇ ರೀತಿ ನಮ್ಮ ಜೊತೆ ಇಂದು ಜೊತೆಯಾಗಿರುವಂತಹ ಉಳ್ಳಾಲ ದರ್ಗಾ ಇದರ ಪರಿಚಾರಕರು ಸೈಯದ್ ಸದಕತುಲ್ಲಾ ತಂಗಲ್ ಅಲೇಕಲ. ಅದೇ ರೀತಿ ರಾಜೇಶ್ ಬಂಡೇಸಾಲೆ, ನಿಕಟಪೂರ್ವ ಕೌನ್ಸಿಲರ್ ಆಗಿರುವಂತಹ ಶ್ರೀಮತಿ ವೀಣಾ ಡಿಸೋಜಾ, ಈ ಎಲ್ಲರ ಸಮ್ಮುಖದಲ್ಲಿ ಮತ್ತು ಅರುಣ್ ಪೆರ್ಮಣ್ಣೂರು ಇವರ ಸಮ್ಮುಖದಲ್ಲಿ ಇಂದು ಈ ಒಂದು ಸಮಾಜಕ್ಕೆ ಸಮಾಜ ಸೇವೆಯ ಕೇಂದ್ರ ಬಿಂದುವಾಗಿ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ನೂತನ ಕಚೇರಿ ಉದ್ಘಾಟನೆಗೊಂಡಿದೆ. ಈ ಒಂದು ಉದ್ಘಾಟನೆಯ ಕಾರ್ಯಕ್ಕೆ ಸಾಕ್ಷಿಗಳಾಗಿರುವಂತಹ ತಮಗೆಲ್ಲರಿಗೂ ಅನಂತ ಅಭಿನಂದನೆ, ಧನ್ಯವಾದವನ್ನು ಹೇಳುತ್ತಾ ಮುಂದಿನದಾಗಿ ಒಂದು ಚಿಕ್ಕದಾಗಿ ಸಭಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ ಕಡೆಗೆ ತೆರಳಿಕೊಂಡು ಸಹಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸಂದರ್ಭ, ಒಂದು ಸಾಮಾಜಿಕ ಸಂಘಟನೆ ತನ್ನ ಅಸ್ತಿತ್ವವನ್ನು ನೆಲೆಯೂರಲು ಮತ್ತು ಒಂದು ವ್ಯವಸ್ಥಾಪಿತವಾಗಿ ಕಾರ್ಯಾಚರಿಸಲು ಬಹಳ ಪ್ರಮುಖವಾಗಿರುತ್ತದೆ ಅದರ ಸ್ವಂತ ಕಚೇರಿ. 1997ರಿಂದ ಈ ತನಕ ಸರಿಸುಮಾರು 29 ವರ್ಷಗಳಿಂದ ಈ ನೇತ್ರಾವತಿ ನದಿ ತಟದಲ್ಲಿ ಸಕ್ರಿಯರಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವಂತಹ ಕಿಂಗ್ ಸ್ಟಾರ್ ಸೇವಾ ಸಮಿತಿ ರಿಜಿಸ್ಟರ್ಡ್ ಇದರ ನೂತನ ಕಚೇರಿಯ ಉದ್ಘಾಟನೆ ಇದೀಗ ತಾನೇ ನಮ್ಮೆಲ್ಲರ ಗೌರವಾನ್ವಿತ ರೆವರೆಂಡ್ ಫಾದರ್ ಸಿಪ್ರಿಯಾನ್ ಪಿಂಟೋ ಇವರ, ಅದೇ ರೀತಿ ಸೈಯದ್ ಸದಕತುಲ್ಲಾ ತಂಗಲ್ ಇವರ ಸಮ್ಮುಖದಲ್ಲಿ ಇಲ್ಲಿ ನೆರವೇರಿತು. ನಮ್ಮ ಜೊತೆ ಶ್ರೀ ರಾಜೇಶ್ ಉಳಿಯ, ವ್ಯವಸ್ಥಾಪನಾ ಅಧ್ಯಕ್ಷರು ಉಳ್ಳಾಲ್ತಿ ಧರ್ಮ ಅರಸರ ಕ್ಷೇತ್ರ ಉಳಿಯ ಉಳ್ಳಾಲ, ಇವರು ಕೂಡ ಬಂದು ಸೇರಲಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಈ ಒಂದು ಚಿಕ್ಕದಾದ ಕಾರ್ಯಕ್ರಮದ ಒಂದು ಸಣ್ಣ ಸಭಾ ಕಾರ್ಯಕ್ರಮವಾಗಿದೆ ಇದೀಗ ಇಲ್ಲಿ ನೆರವೇರಲಿರುವುದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಸೇರಿರುವಂತಹ ಎಲ್ಲರನ್ನು ಔಪಚಾರಿಕವಾಗಿ ಸ್ವಾಗತಿಸಲು ಈ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರೇಮ್ ಪ್ರಕಾಶ್ ಡಿಸೋಜ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಿಂಗ್ ಸ್ಟಾರ್ ಸೇವಾ ಸಮಿತಿ ರಿಜಿಸ್ಟರ್ಡ್ ಮಂಗಳೂರು ಹುಲಿಯ ಹೊಯ್ಗೆ ಇವತ್ತಿನ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ
ನಮ್ಮ ಉದ್ಘಾಟಕರಾದಂತಹ ರೆವೆರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ಧರ್ಮಗುರುಗಳು ಸಂತ ಸೆಬೆಸ್ಟಿಯನ್ ಚರ್ಚ್ ಪೆರ್ಮನೂರು ಇವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ರಿತೇಶ್ ಡಿಸೋಜ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು ರಿತೇಶ್. ಹಾಗೂ ನಮ್ಮೊಟ್ಟಿಗೆ ಇದ್ದಾರೆ ಸೈಯದ್ ಸದಕುತ್ತುಲ್ಲಾ ತಂಜಲ್ ಅಲೆಕಲ ಪರಿಚಾರಕರು ಉಲ್ಲಾಲ ದರ್ಗಾ. ಇವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಅನಿಲ್ ಮೊಂತೇರೋ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಅನಿಲ್ ಮೊಂತೇರೋ. ಹಾಗೂ ಸಂತ ಸೆಬೆಸ್ಟಿಯನ್ ಚರ್ಚಿನ ಉಪಾಧ್ಯಕ್ಷರಾದ ಶ್ರೀ ಅರುಣ್ ಡಿಸೋಜ ನಮ್ಮೊಟ್ಟಿಗಿದ್ದಾರೆ. ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಇವರಿಗೆ ಪ್ರವೀಣ್ ಕುಟಿನಾರ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಪ್ರವೀಣ್ ಡಿಸೋಜ. ಹಾಗೂ ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ ನಮ್ಮ ಸ್ಥಳೀಯ ಕೌನ್ಸಿಲರ್ ಆದ ಶ್ರೀಮತಿ ವೀಣಾ ಶಾಂತಿ ಡಿಸೋಜ. ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಇವರಿಗೆ ಹೆನ್ರಿ ಡಿಸೋಜ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು ಹೆನ್ರಿ ಡಿಸೋಜ. ಹಾಗೂ ನಮ್ಮ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ರಾಕೇಶ್ ಪ್ರಶಾಂತ್ ಡಿಸೋಜ. ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ಲಿಯೋ ಡಿಸೋಜ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೂ ನಮ್ಮ ವಾರ್ಡ್ ಗುರುಕರಾದ ಶ್ರೀಮತಿ ಪ್ರೆಸಿಲ್ಲಾ ಡಿಸೋಜ. ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಹಾಗೂ ಇಲ್ಲಿ ನಮ್ಮ ಈ ವಾರ್ಡಿನ ಸದಸ್ಯರುಗಳಾದ ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಫೋಟೋಗ್ರಾಫರ್ ಆದ ಪ್ರಶಾಂತ್, ತಮಗೂ ನಾನು ಸ್ವಾಗತಿಸ್ತೇನೆ. ಹಾಗೂ ಮಾಧ್ಯಮದವರಾದ ಆಸಿಫ್ ಅವರು ಕೂಡ ಇದ್ದಾರೆ, ಹೊಸಕೂರಲ್ ಬಳಗದ. ತಮಗೂ ನಾನು ಈ ವೇಳೆ ಸ್ವಾಗತಿಸ್ತೇನೆ. ಹಾಗೂ ಇಲ್ಲಿ ನೆರವೇರಿದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮ ಕಾರ್ಯನಿರ್ವಾಹಕರಾದ ಶ್ರೀ ರಿಯಾಜ್, ತಮಗೂ ನಾನು ಸ್ವಾಗತಿಸ್ತೇನೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು ಶ್ರೀ ಪ್ರೇಮ್ ಪ್ರಕಾಶ್ ಡಿಸೋಜ. ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಇದೀಗ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಲು ನಿಕಟಪೂರ್ವ ಕೌನ್ಸಿಲರ್ ಆಗಿರುವಂತಹ ಶ್ರೀಮತಿ ವೀಣಾ ಶಾಂತಿ ಡಿಸೋಜ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಿಂಗ್ ಸ್ಟಾರ್ ಸೇವಾ ಸಮಿತಿ ಹುಲ್ಲಾಲ ಹೊಯ್ಗೆ ಇದರ ನೂತನ ಕಟ್ಟಡದ ಉದ್ಘಾಟನೆಯ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಮೋಸ್ಟ್ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ರವರೇ ಹಾಗೂ ಸೈಯದ್ ಸದಕುತ್ತುಲ್ಲಾ ತಂಜಲ್ ಅಲೆಕಲ ಪರಿಚಾರಕರು ಉಲ್ಲಾಲ ದರ್ಗಾ ಹಾಗೂ ನಮ್ಮ ಚರ್ಚಿನ ಉಪಾಧ್ಯಕ್ಷರು ಆದ ಪಾಲನಾ ಸಮಿತಿಯ ಉಪಾಧ್ಯಕ್ಷರು ಆದ ಅರುಣ್ ಡಿಸೋಜರವರೇ, ಈ ಸಂಘದ ಅಧ್ಯಕ್ಷರು ಆದ ಪ್ರೇಮ್ ಪ್ರಕಾಶ್ ಡಿಸೋಜರವರೇ, ಉಪಾಧ್ಯಕ್ಷರಾದ ರಾಕೇಶ್ ಡಿಸೋಜರವರೇ, ಹಾಗೂ ಇಲ್ಲಿ ನಮ್ಮ ಈ ಮಾಗಣಿಯ ಗುರಿಕಾರರು ಇದ್ದಾರೆ ಪ್ರೆಸಿಲ್ಲಾ ಡಿಸೋಜ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಇವತ್ತಿನ ದಿನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಕಿಂಗ್ ಸ್ಟಾರ್ ಸೇವಾ ಸಮಿತಿ ಬಹುದಿನದ ಬೇಡಿಕೆ ಅಂತ ಹೇಳಬಹುದು. ಈ ಒಂದು ಕಟ್ಟಡ ಉದ್ಘಾಟನೆ ಇವತ್ತು ನೆರವೇರಿದೆ. ಅವರ ಬಹುದಿನದ ಬೇಡಿಕೆ ಇವತ್ತು ಈಡೇರಿದೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಸಂಘದ ಸದಸ್ಯರು ಕಳೆದ ಅನೇಕ ವರ್ಷಗಳಿಂದ ತಮ್ಮ ಸೇವೆಯನ್ನು ಪರಿಸರದ ಜನರಿಗೆ ಹಾಗೂ ಪರಿಸರ ಬಿಟ್ಟು ಹೊರಗಡೆ ಕೂಡ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇವರ ಈ ಒಂದು ಕೆಲಸವು, ಇವರ ಒಳ್ಳೆಯ ಕೆಲಸವು ಈ ಒಂದು ಪ್ರದೇಶದಲ್ಲಿ ಇನ್ನೂ ಮುಂದಕ್ಕೆ ಹರಡಲಿ ಅಂತ ಹೇಳುತ್ತಾ, ದೇವರು ಅವರಿಗೆ ಒಳ್ಳೆಯ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಶ್ರೀಮತಿ ವೀಣಾ ಶಾಂತಿ ಡಿಸೋಜ, ನಿಕಟಪೂರ್ವ ಕೌನ್ಸಿಲರ್ ಉಲ್ಲಾಲ ನಗರಸಭೆ. ಇದೀಗ ಈ ಸಂದರ್ಭದಲ್ಲಿ ಶುಭ ನುಡಿಗಾಗಿ ಶ್ರೀ ಅರುಣ್ ಡಿಸೋಜ ಪೆರ್ಮನ್ನೂರು ಚರ್ಚಿನ ಪರಿಪಾಲನಾ ಸಮಿತಿಯ ಉಪಾಧ್ಯಕ್ಷರು, ಇವರನ್ನು ಆತ್ಮೀಯವಾಗಿ ಶುಭ ನುಡಿಗಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಣ್ಯ ಅತಿಥಿಗಳಿಗೆ, ಅದೇ ರೀತಿ ನನ್ನ ಮುಂದಿರುವ ಎಲ್ಲ ಈ ವಾರ್ಡಿನ ಅಭಿಮಾನಿಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ತಮಗೆಲ್ಲರಿಗೂ ಶುಭ ದಿನದ ಶುಭಾಶಯಗಳು. ಈ ದಿನ ಈ ಒಂದು ಪರಿಸರದಲ್ಲಿ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ನೂತನ ಕಚೇರಿಯ ಉದ್ಘಾಟನೆ ಬಹುದಿನದ ಕನಸು ಈಡೇರಿದಂತಾಗಿದೆ. ಈ ಒಂದು ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ಈ ಪರಿಸರದಲ್ಲಿ ಉತ್ತಮ ಕಾರ್ಯಕ್ರಮವನ್ನು ಮಾಡಿ ಜನರ ಮೆಚ್ಚುಗೆ ಪಾತ್ರವಾಗಿದೆ. ಪ್ರತ್ಯೇಕವಾಗಿ ಈ ಪರಿಸರದಲ್ಲಿ ಒಂದು ಬೀಚ್, ಅಂದರೆ ಆದಿತ್ಯವಾರ ಶನಿವಾರ ಇಲ್ಲಿ ತುಂಬ ಮಂದಿ
ಬರ್ತಾ ಇರ್ತಾರೆ, ಅವರಿಗೆ ರಕ್ಷಣೆಗೋಸ್ಕರ ಈ ಒಂದು ಸಂಘ ಇಲ್ಲಿ ಸ್ಥಾಪನೆ ಆಗಿದೆ. ಅದೇ ರೀತಿ ನಮ್ಮ ಈ ಪರಿಸರದಲ್ಲಿ ಏನಾದರೂ ಅನಾಹುತ ಸಂಭವಿಸಿದಲ್ಲಿ ಈ ನಮ್ಮ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಸದಸ್ಯರು ಸುಮಾರು ಜೀವ ರಕ್ಷಣೆ ಮಾಡಿದ್ದಾರೆ. ತಾವುಗಳೆಲ್ಲ ಕೇಳಿದಿರಿ. ಈ ಒಂದು ನಮ್ಮ ಪ್ರೇಮ್ ಪ್ರಕಾಶ್ರವರು ಅನೇಕ ಶವಗಳನ್ನು ನದಿಯಿಂದ ಎತ್ತು ಅವರಿಗೆ ವಿಲೇವಾರಿ ಮಾಡಿದ ಪೊಲೀಸ್ ಠಾಣೆಗೆ ವಿಲೇವಾರಿ ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭ ಶುಭ ಹಾರೈಸ್ತೇನೆ. ಮುಂದಿನ ದಿನಗಳಲ್ಲಿ ಇಂಥ ಉತ್ತಮ ಕಾರ್ಯಕ್ರಮಗಳು ಈ ನಮ್ಮ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಸದಸ್ಯರಿಂದ ಮೂಡಿಬರಲಿ. ಅದೇ ರೀತಿ ನಮ್ಮ ಈ ಪರಿಸರದಲ್ಲಿ ಈ ಒಂದು ಸಂಘ ಸಂಸ್ಥೆಯು ಅತ್ಯುನ್ನತ ಸ್ಥಾನಕ್ಕೆ ಏರಲಿ. ಭಗವಂತನು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಈ ಸಂಘ ಸಂಸ್ಥೆ ಮಗದೊಮ್ಮೆ ನಾನು ಶುಭವನ್ನು ಹಾರೈಸಿದ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀ ಅರುಣ್ ಪರ್ಮನ್ನೂರ್ ತಮಗೆ. ಈ ಒಂದು ಕಚೇರಿಯ ಉದ್ಘಾಟನೆಗೆ ನಮ್ಮ ಜೊತೆ ಸೇರಿರುವಂತಹ ನಮ್ಮೆಲ್ಲರ ಗೌರವಾನ್ವಿತರಾಗಿರುವಂತಹ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ಅವರಿಗೆ ಈ ಸಂದರ್ಭದಲ್ಲಿ ಹಾರ್ದಿಕ ಧನ್ಯವಾದವನ್ನು ಹೇಳಲು ಬಯಸ್ತಾ ಇದ್ದೇನೆ. ಸೇರಿರುವಂತಹ ಸೈಯದ್ ಸದಕತುಲ್ಲಾ ತಂಗಲ್ ಅಲೇಕಲ ಪರಿಚಾರಕರು ಉಳ್ಳಾಳ ದರ್ಗಾ ಇವರಿಗೂ ಕೂಡ ಇವರ ಸಾನ್ನಿಧ್ಯಕ್ಕೆ ಗೌರವವನ್ನು ಸಮರ್ಪಿಸುತ್ತಾ ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿನ ಸ್ಥಳೀಯ ನಿಕಟಪೂರ್ವ ಕೌನ್ಸಿಲರ್ ಆಗಿರುವಂತಹ ಶ್ರೀಮತಿ ವೀಣಾ ಡಿಸೋಜರ್ ಅವರು 2 ಕೋಟಿಗಿಂತಲೂ ಹೆಚ್ಚಿನ ಅನುದಾನವನ್ನು ತಮ್ಮ ಅವಧಿಯಲ್ಲಿ ತಂದು ಈ ನಾಡನ್ನು ಈ ಊರನ್ನು ಬೆಳಗಿಸಿದಂತಹ ಅವರ ಕೀರ್ತಿ ಅವರಿಗೆ ಕೂಡ ಅವರು ಸದಾ ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ನಮ್ಮ ಜೊತೆ ಮುಂದೆ ಬಂದು ನಡೆಸುವವರು. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ನಮ್ಮ ನದಿ ಪರಿಸರದ ಅನೇಕ ಚಟುವಟಿಕೆಗಳಲ್ಲಿ ನಮ್ಮನ್ನು ಮುನ್ನಡೆಸುತ್ತಿರುವ ಅಂದರೆ ವಿಶೇಷವಾಗಿ ಇಲ್ಲಿನ ಬ್ಯಾರಿಗಳು ಅಂದರೆ ನಮ್ಮ ಮಾರ್ಗತಲೆ ಪ್ರದೇಶದ ಜನರು ಇಂದಿಗೂ ಕೂಡ ಯಾವುದೋ ಒಂದು ವಿಷಯ ಬಂದರೆ ಬೇಗ ಓಡಿ ಮಾತನಾಡುವುದು ನಮ್ಮ ಪ್ರೀತಿಯ ಅರುಣ್ ಪೆರ್ಮನ್ನೂರ್ ಇವರು ಗುರಿಕಾರರು ಕೂಡ ಇವರ ಅಂದ್ರೆ ಆ ಒಂದು ಆತ್ಮೀಯತೆ ಇಲ್ಲಿನ ಜನರ ಜೊತೆ ಅವರು ಬೆಳೆಸಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಆಶಾ ಕೇಂದ್ರವಾಗಿ ಅವರು ಬೆಳೆದು ಬಂದಿದ್ದಾರೆ. ನಮಗೆ ಸಂತೋಷ ಇದೆ. ಸಂತ ಸೆಬಾಸ್ಟಿಯನ್ ಚರ್ಚಿನ ಉನ್ನತ ಹುದ್ದೆಯನ್ನು ಕೂಡ ಅವರು ನಿರ್ವಹಿಸ್ತಾ ಇರುವುದು. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇರುವಂತಹ ಶ್ರೀಯುತ ರಾಕೇಶ್ ಡಿಸೋಜರ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಕೆಲಸಿ ಅಹೋರಾತ್ರಿ ದುಡಿಯುತ್ತಿರುವಂತಹ ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರುವಂತಹ ಶ್ರೀ ಪ್ರೇಮ್ ಪ್ರಕಾಶ್ ಡಿಸೋಜ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ಸೇರಿರುವಂತಹ ಈ ನಾಡಿನ ಎಲ್ಲ ಸಜ್ಜನರಿಗೆ, ಬಂಧು ಮಿತ್ರಾದಿಗಳಿಗೆ ಮತ್ತು ವಿಶೇಷವಾಗಿ ಪ್ರಸಿಲ್ಲ ಮೇಡಮ್ ಮಾಗನಿ ಗುರಿಕಾರ ತಮಗೂ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಜೊತೆ ಸಹಕರಿಸಿದಂತಹ ಮಾಧ್ಯಮ ಮಿತ್ರರಾದಂತಹ ಆಸಿಫ್ ಬಬ್ಬುಕಟ್ಟೆ, ಅದೇ ರೀತಿ ಫೋಟೋಗ್ರಾಫರ್ ಆಗಿರುವಂತಹ ಪ್ರಶಾಂತ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾರೋಪಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.